ಹೆಲ್ಪ್ ಸೊಸೈಟಿಯ ವಿದ್ವತ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮ ನಡೆಯಿತು. ಪೂಜೆ ಸಲ್ಲಿಸಿ ಮಾತಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚೆನ್ನಮಲ್ಲಯ್ಯ, ಕನಕದಾಸರು ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿ. ಕನಕದಾಸರ ಸಾಹಿತ್ಯ ಸಮಾಜಕ್ಕೆ ದಾರಿದೀಪ ಹಾಗೂ ಸಮಾಜದ ನಿರ್ಮಾಣಕ್ಕೆ ಆದರ್ಶ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಮನು ಮಹೇಶ್ ಮಾತಾಡಿ, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕನಕದಾಸರ ಚಿಂತನೆಗಳು ಒಂದು ಮೈಲಿಗಲ್ಲು. ಅವರ ವೈಚಾರಿಕ ಚಿಂತನೆ, ಸಾಮಾಜಿಕ ಕಾಳಜಿ, ಭಕ್ತಿ, ಸಮಾಜದ ಆಶಯ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ತೋರಿದ ಮಾರ್ಗಗಳು ಸದಾ ಅವಿಸ್ಮರಣೀಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್, ಪುರಸಭೆ ಸದಸ್ಯರಾದ ಗೊರ್ತಿ ನಾಗರಾಜ್, ಹನುಮಂತರಾಯಪ್ಪ, ತಾಳೆಮರದಹಳ್ಳಿ, ಯುವ ಮುಖಂಡರಾದ ಮೂರ್ತಿ, ಧನಂಜಯ್, ಚಿನ್ಮಯ ಸಂಸ್ಥೆಯ ಸತ್ಯಲೋಕೇಶ್, ನಂದೀಶ್, ಲೋಕಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬೇಕರಿ ನಾಗರಾಜ್, ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷರಾದ ಶಶಿಕಲಾ, ಶಂಕರ, ಬ್ಯಾಡನೂರು ಅಂಗನವಾಡಿಯ ಭವಾನಿ, ನೀಲಾ ಆರ್ಟ್ಸ್ ಧನಂಜಯ್, ಶಮಿ, ಅರುಣ, ನರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ನಂದೀಶ್ ಪಾವಗಡ. ಜನತೆಗೆ ಕನಕ ಜಯಂತಿಯ 535ನೇ ಕನಕ ಜಯಂತಿಯ ಶುಭಾಶಯಗಳನ್ನ ಮೊದಲನೇದಾಗಿ ತಿಳಿಸುತ್ತಾ, ಏನು ಕನಕದಾಸರು ಹುಟ್ಟಿ 535 ವರ್ಷಗಳ ಆಗಿದೆ. ಅವರ ತಂದೆ ಬೀರಪ್ಪ ಗೌಡ, ಅವರ ತಾಯಿ ಬಚ್ಚಮ್ಮ ಬಂಕಾಪುರದ ಹತ್ರ ಬಾಡ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸಿ, ಅವರು ಒಂದು ಸಾಮ್ರಾಜ್ಯದಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವರ ಒಂದು ಸಂದರ್ಭದಲ್ಲಿ ಒಂದು ಕೆರೆನ ಅವ್ರು ಹೂಳೆತ್ತಕ್ಕೆ ಅವರಿಗೆ ಒಂದು ವಹಿಸ್ಕೊಡ್ತಾರೆ ಆ ಒಬ್ಬ ಸಾಮ್ರಾಜ್ಯದ ರಾಜರು. ಆವಾಗ ಆ ಕೆರೆಯನ್ನು ಅಲ್ಲಿ ಹೋಗಿ ಆ ಕೆರೆ ಹೂಳೆತ್ತ ಒಂದು ಸಂದರ್ಭದಲ್ಲಿ ಬಂಗಾರ ಅನ್ನೋ ಒಂದು ದೊಡ್ಡ ಒಂದು ಹಂಡೆ ಬಂಗಾರ ಸಿಗುತ್ತೆ. ಆಗ ಬಂಗಾರ ಸಿಕ್ಕಾದ್ಮೇಲೆ ಆ ಬಂಗಾರನ ಎಲ್ಲ ಕನಕದಾಸರು ತಗೊಂಡೋಗಿ ಜನಗಳಿಗೆ ಹಂಚ್ತಾರೆ. ಆವಾಗ ಏನು ನಮ್ಮ ತಿಮ್ಮಪ್ಪ ನಾಯಕ ಅಂತ ಹೆಸರಿದ್ದಂಥ ಕನಕದಾಸರಿಗೆ ಕನಕ ಅಂತೇಳಿ ಹೆಸರು ಬರುತ್ತೆ. ಈ ರೀತಿ ಕನಕದಾಸರಾಗಿ ಹಾಗೂ ಒಂದು ದಿವಸ ಏನು ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಯುದ್ಧ ಏನು ಇವರು ಮುಂದಾಳತ್ವದಲ್ಲಿ ಇರ್ತಾರೆ ಕನಕದಾಸರು. ಆ ಕನಕದಾಸರು ಯಾಕಂದರೆ ಯಾರೇ ಒಬ್ಬ ವಿರೋಧಿಗಳಿಗೆ ಯಾರು ಮೇಯ್ನ್ ಕಾಣಿಸ್ತಾರೋ ಅವ್ರ ಮೇಲೆ ಯುದ್ಧ ಮಾಡೋದು ಜಾಸ್ತಿ. ಆ ಒಂದು ಸಂದರ್ಭದಲ್ಲಿ ಕನಕದಾಸರು ಮುಂದೆ ಇರುವಂಥ ಸಂದರ್ಭದಲ್ಲಿ ಯುದ್ಧ ಆಗುತ್ತೆ. ಆದರೆ ಆ ಯುದ್ಧ ಎಲ್ಲ ಗೆದ್ದಾದ್ಮೇಲೆ ಅವರು ಇದು ಸರಿ ಇಲ್ಲ ಅಂತಂದು ಹೇಳಿಬಿಟ್ಟು ಅವರು ಕೀರ್ತನೆಗಳನ್ನ ಹೇಳ್ಕೊಂಡು ಕನಕದಾಸರಾಗಿ, ಕವಿಯಾಗಿ, ಆ ರೀತಿ ಕನಕದಾಸರಾಗಿ, ಶ್ರೇಷ್ಠ ಕನಕದಾಸರಾಗಿ ಅವರು ಬರ್ತಾ ಇದ್ದಾರೆ. ಆ ಒಂದು ಕನಕದಾಸರ ಈ ಒಂದು ಶ್ರೇಷ್ಠವಾದ ಕನಕದಾಸರ ಜಯಂತಿ ದಿವಸ ನಾವೆಲ್ಲರೂ ಕನಕ ತತ್ವಗಳನ್ನು ಅಳವಡಿಸ್ಕೊಂಡು ಮುಂದೆ ನಾವು ಬರೀ ಕನಕ ಜಯಂತಿ ಮಾಡೋದಲ್ಲೋ ಅವರ ಒಂದು ತತ್ವಗಳನ್ನ ನಾವು ಅಳವಡಿಸ್ಕೋಬೇಕಂತಂದೇಳಿ ಎಲ್ಲರಲ್ಲಿ ಮನವಿ ಮಾಡಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.